ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ ಮಾತಾ ಮೋಕೆಡೆ ಎದ್ಕೊಂಡು ಹೊಸಕುರಲ್ದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಂತೊಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಪದ್ಮರಾಜ್ ಆರ್ ಶ್ರೀ ಕ್ಷೇತ್ರ ಕುದ್ರೋಳಿಡು ವಿಶೇಷ ಪೂಜೆ ಪ್ರಾರ್ಥನೆ ಸಂದಾದ ತನ್ನ ಬೆಂಬಲಿಗರನ್ನ ಜಾಥಾ ನಡಪಾದ ನಾಮಪತ್ರ ಸಲ್ಲಿಸಾಯರು. ದಕ್ಷಿಣ ಕನ್ನಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಪದ್ಮರಾಜ್ ಆರ್ ಬುಧವಾರ ಕಾಂಡೆ ನಾಮಪತ್ರ ಸಲ್ಲಿಸಾಯರು. ಕುದ್ರೋಳಿ ಶ್ರೀ ಗೋಕರ್ಣಾಥೇಶ್ವರ ದೇವಸ್ಥಾನದ ವಿಶೇಷ ಪೂಜೆ ಪ್ರಾರ್ಥನೆ ಸಂದಾದ ಕುಡ್ಲ ಪುರಭವನ ಮುಟ್ಟ ಮೆರವಣಿಗೆ ನಡಪಾಯರು. ಕುಡ್ಲ ಪುರಭವನದ ಬೊಕ್ಕ ಜಿಲ್ಲಾಧಿಕಾರಿ ಕಚೇರಿಗೆ ಹೋದು ತನ್ನ ನಾಮಪತ್ರ ಸಲ್ಲಿಸಾಯರು. ಮೆರವಣಿಗೆಡು ಸಾರಗಟ್ಲೆಡು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಪಾಲ್ಪಡೆದಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಡು ದುಂಬುದ ಸೌಹಾರ್ದದ ವಾತಾವರಣ ಮರುಕಳಿತಾವಡು ಸಾಮರಸ್ಯ ಮೂಡ್ದು ಬರಡು ಪಂಡು ತೆರಿಪಾಯಿನ ಪದ್ಮರಾಜ್ ತಾನು ನೂದೆಕು ನೂದು ಗೆಂದು ಪಂಡು ತೆರಿಪಾಯರು. ಒಮ್ಮತದ ಅಭ್ಯರ್ಥಿಯಾಗಿ ನನಗೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಆ ಪ್ರಕಾರ ಇವತ್ತು ಚುನಾವಣೆ ಎನ್ನುವಂಥದ್ದು ಪ್ರಜಾಪ್ರಭುತ್ವದ ಹಬ್ಬ. ಚುನಾವಣೆ ಘೋಷಣೆ ಆಗಿದೆ. ಏಪ್ರಿಲ್ 26ನೇ ತಾರೀಕಿಗೆ ಚುನಾವಣೆ ನಡೀಲಿಕ್ಕಿದೆ. ಚುನಾವಣೆಗೆ ನಾಮಪತ್ರ ಸಲ್ಲಿಸುವಂಥದ್ದು. ಇವತ್ತು ನಾನೀಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಪ್ರಚಾರ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂತಹ ಮಂಜುನಾಥ್ ಭಂಡಾರಿಯವರು, ಹಾಗೆ ನಮ್ಮ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಹಿರಿಯರಂಥ ರಮನಾಥ್ ರೈಗಳು, ಅಭಯಚಂದ್ರ ಸರ್ ಅವರು, DCC ಅಧ್ಯಕ್ಷರಂಥ ಹರೀಶ್ ಕುಮಾರ್ ಅವರು, ಎಲ್ಲರ ಹಾಗೆ ಪಕ್ಷದ ಕಾರ್ಯಕರ್ತರ ಎಲ್ಲರ ಒಂದು ಆಶೀರ್ವಾದದಿಂದ ನಾನು ಇವತ್ತು ಇಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ. ಬಹುಶಃ ಇವತ್ತು ನೋಡಿದ್ದೀರಿ ಜನರಲ್ಲಿ ಯಾವ ರೀತಿಯ ಒಂದು ಹುಮ್ಮನಸ್ಸು ಇವತ್ತು ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು. ಈ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ತುಳುನಾಡ ಜಿಲ್ಲೆ, ಇಲ್ಲಿಯ ವಿಶಿಷ್ಟವಾದಂಥ ಸಂಸ್ಕೃತಿ ಇವತ್ತು ಎಲ್ಲ ಜಗತ್ತಿನವರು ನಮ್ಮ ಹತ್ರ ತಲೆ ಎತ್ತಿ ನೋಡ್ತಾರೆ. ಏನು ಅನ್ನೋ ನಮ್ಮ ವಿಶಿಷ್ಟ ಸಂಸ್ಕೃತಿ. ಈ ಒಂದು ಸಂಸ್ಕೃತಿಯಲ್ಲಿ ಇಲ್ಲಿ ಪರಸ್ಪರ ಒಬ್ರಿಗೊಬ್ಬರು ಜಾತಿ ಧರ್ಮ ಮೀರಿ ಗೌರವದಿಂದ ಬಾಳ್ತಿರುವಂಥದ್ದಿತ್ತು. ಆದರೆ ಕೆಲವೊಂದು ವರ್ಷಗಳಿಂದ, ಕಳೆದ 33 ವರ್ಷಗಳಿಂದ ಇಲ್ಲಿ ಯಾವ ರೀತಿಯ ಒಂದು ಈ ಜಾತಿ ಮಾಧ್ಯಮಗಳ ನಡುವೆ ಕಂದಕಗಳನ್ನು ಏರ್ಪಟ್ಟು ಇಲ್ಲಿ ನಮಗೊಂದು ಬ್ಲ್ಯಾಕ್ ಲಿಸ್ಟಲ್ಲಿ ಸೇರುವಾಗೆ ಇಲ್ಲಿ ಒಂದು ಕೋಮು ಸೂಕ್ಷ್ಮ ಧರ್ಮಗಳ ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದನ್ನು ಇವತ್ತು ನಮಗೆ ಒಂದು ಟ್ಯಾಗ್ ಬಿದ್ದಿದೆ. ಆದ್ದರಿಂದ ಇಲ್ಲಿಗೆ ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇಲ್ಲ, ಉದ್ದಿಮೆಗಳು ಬರ್ತಾ ಇಲ್ಲ. ಈಗ ಜನರಿಗೆ ಇಲ್ಲಿಯ ಮತದಾರಗಳು ಯಾರಿದ್ದಾರೆ, ಮತದಾರ ಪ್ರಭುಗಳಿಗೆ ಇವತ್ತು ಸ್ಪಷ್ಟವಾದ ಅರಿವು ಆಗಿದೆ. ಬದಲಾವಣೆಯನ್ನು ಅವರು ಬಯಸಿದ್ದಾರೆ. ಇವತ್ತು ನಮ್ಮ ಕಾರ್ಯಕರ್ತರಲ್ಲಿರುವಂತಹ ಒಂದು ಸ್ಫೂರ್ತಿ ಅವರ ನಾವು ನೋಡಿದ್ದೀರಿ ಯಾವ ರೀತಿಯಲ್ಲಿ ಅವರು ಲವಲವಿಕೆಯಿಂದ ಇದ್ದರು ಅಂತ. ಖಂಡಿತವಾಗ್ಲೂ ಇವತ್ತು ಅವರು ಎದೆ ತಟ್ಕೊಂಡು ಕಾಂಗ್ರೆಸ್ ಪಕ್ಷದ ಸಾಧನೆಗಳೇನಿದೆ, ಈ ಹಿಂದೆ 40 ವರ್ಷಗಳ ಕಾಲ ಕಾಂಗ್ರೆಸ್ನ ಎಂಪಿಗಳು ಪಾರ್ಲಿಮೆಂಟಲ್ಲಿ ನಮ್ಮ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡಿದ್ರು. ಆ ಸಮಯದಲ್ಲಿ ಏನೆಲ್ಲ ಅಭಿವೃದ್ಧಿ ಯೋಜನೆಗಳನ್ನು ಮಾಡಿದ್ದಾರೆ, ಅದರ ನಂತರ ಬಂದು 34 ವರ್ಷಗಳಲ್ಲಿ ಈ BJP ಪಕ್ಷ ಎಂಪಿಗಳು ಏನು ಮಾಡಿದ್ದಾರೆ ಅಂತ ನಾವು ಮೊನ್ನೆಯಿಂದ ಅವ್ರ ಹತ್ರ ಕೇಳ್ತಿದ್ದೇವೆ. ಯಾವುದೇ ಉತ್ತರ ಕೂಡ ಇವತ್ತಿನವರೆಗೂ ಬರಲಿಲ್ಲ. ಇದನ್ನು ನಾವು ಹೇಳ್ತಾ ಹೋಗ್ತೇವೆ. ಅದಲ್ಲದೆ ನಮ್ಮ ಕಳೆದ ವರ್ಷ ಒಂದು 11 ತಿಂಗಳ ಹಿಂದೆ 10 ತಿಂಗಳ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿತು. ಅದರ ಒಟ್ಟಿಗೆ ಆ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಕೊಡ್ತು. ಇವತ್ತು ಆ 5 ಗ್ಯಾರಂಟಿಗಳು ಪ್ರತಿಯೊಂದು ಮನೆಯಲ್ಲಿ, ಆರ್ಥಿಕವಾಗಿ ಹಿಂದುಳಿದಂಥ ಒಂದು ಮನೆಯಲ್ಲಿ ಒಂದು ಗೃಹಿಣಿಯ ಮುಖದಲ್ಲಿ ಒಂದು ನಗು ಕಾಣಬೇಕು ಅಂತ ಇದ್ರೆ ಈ ಯೋಜನೆಗಳು ಕಾರಣ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸರ್ತಿ ಕಾಂಗ್ರೆಸ್ ಅಭ್ಯರ್ಥಿ ಗೆಂದುನಿ ಖಚಿತಪಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್, ಹಿರಿಯ ಕಾಂಗ್ರೆಸ್ಸಿಗರು BK ಹರಿಪ್ರಸಾದ್ ತೆರಿಪಾಯರು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ವತಿಯಿಂದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪದ್ಮರಾಜ್ರವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಪದ್ಮರಾಜ್ರವರನ್ನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಯ್ಕೆ ಮಾಡಿ ದಕ್ಷಿಣ ಕನ್ನಡದಲ್ಲಿ ಒಂದು ಹೊಸ ಮುಖ, ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ವಕೀಲರನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ.
ಅವರ ನಾಮಪತ್ರ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಜಿಲ್ಲೆಯ ಹಿರಿಯ ನಾಯಕರಾದ ರಮನಾಥ್ ರೈ ಅವರು ಮತ್ತು ಮಂಜುನಾಥ್ ಭಂಡಾರಿ ಅವರು, ಅಭಯ್ ಚಂದ್ರ ಜೈನ್ರವರು ಮತ್ತು ಲೋಬೋ ಸಾಹೇಬರು ಮತ್ತು ರಘು ಅವರು ಎಲ್ಲರೂ, ಮತ್ತು ಇನಾಯತ್ ಅವರು, ಕೃಷ್ಣಪ್ಪನವರು, ರಕ್ಷಿತ್ ಶಿವರಾಮ್ರವರು, ಹರೀಶ್ ಕುಮಾರ್ ಅವರು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾನಾದರೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತದಾರರಲ್ಲಿ ವಿನಯಪೂರ್ವಕವಾದ ವಿನಂತಿ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಈ ಬಾರಿ ಒಂದು ಹೊಸ ಮುಖ, ಹೊಸ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಈ ಮೂಲಕ ಅವರಲ್ಲಿ ಪ್ರಾರ್ಥನೆ ಮಾಡಿ. ಅವರು ರೈತರ ಆದಾಯವನ್ನು ದುಪ್ಪಟ್ಟ ಮಾಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿದ್ರು. ರೈತರಿಗೆ ಏನು ಅಭಿವೃದ್ಧಿ ಆಗಲಿಲ್ಲ. ಡಾಲರನ್ನು ನಾವು 45 ರೂಪಾಯಿಗೆ ಇಳಿಸ್ತೀವಿ ಅಂತ ಹೇಳಿದರು. ಈಗ 83 ರೂಪಾಯಿಗೆ ಹೋಗಿದೆ. ಯಾವ ಗ್ಯಾರಂಟಿಯನ್ನು ಅವರು ಮಾತು ಉಳಿಸ್ಕೊಂಡಿದ್ದಾರೆ? ಅವರೇ ಹೇಳ್ಬಿಟ್ರು ಇದೆಲ್ಲ ಗ್ಯಾರಂಟಿಗಳಲ್ಲ, ಇದೆಲ್ಲ ಜುಂಬಳಗಳಂತ ಅವ್ರು ಹೇಳಿದ್ದಾರೆ. ಸೊ BJP ಗ್ಯಾರಂಟಿಗೆ ಏನು ಬೆಲೆ ಇಲ್ಲ, ಕಾಂಗ್ರೆಸ್ ಗ್ಯಾರಂಟಿಗೆ ಇವತ್ತು ಬೆಲೆ ಇದೆ. ಯಾಕೆಂತ ಹೇಳಿದ್ರೆ ನಾವೇನು ಹೇಳಿದ್ದೀವಿ ಅದನ್ನು ಮಾಡಿದ್ದೀವಿ. ಆದ್ದರಿಂದ ಖಂಡಿತವಾಗಿ ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ ಮತ್ತು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇವತ್ತು ಅನುಕೂಲ ಆಗುವಂಥ ಕೆಲಸ ನಾವು ಮಾಡಿದ್ದೇವೆ ಇವತ್ತು. ಆದ್ದರಿಂದ ಗ್ಯಾರಂಟಿಗಳ ಪ್ರಭಾವ ಖಂಡಿತವಾಗಿಯೂ ಇರ್ತದೆ. ಅದ್ರ ಜೊತೆಯಲ್ಲಿ ದೇಶದ ರಾಜಕಾರಣ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಯಾವ ರೀತಿ ಇವತ್ತು ಕಗ್ಗೊಲೆ ಆಗ್ತಾ ಇರತಕ್ಕಂಥದ್ದು ಮತ್ತು ಕಾನೂನಾತ್ಮಕವಾದಂಥ ಭ್ರಷ್ಟಾಚಾರ ಮಾಡಿರುವಂಥದ್ದು BJP. ಕಾನೂನನ್ನು ಉಪಯೋಗಿಸ್ಕೊಂಡು ಸಾವಿರಾರು ಕೋಟಿ, ಸುಮಾರು 12,000 ಕೋಟಿ ರೂಪಾಯಿಯಷ್ಟು BJP ಲೂಟಿ ಮಾಡಿದೆ. ED, IT, CBI ಎಲ್ಲ ಉಪಯೋಗಿಸ್ಕೊಂಡು ಜನರನ್ನು ಹೆದರಿಸಿ ಬೆದರಿಸಿ ಅವರಿಗೆ ನೀವು ನಮಗೆ ದುಡ್ಡು ಕೊಡದೆ ಹೋದರೆ ನಿಮ್ಮನ್ನು ಮುಗಿಸ್ತೀವಿ ಅಂತೇಳಿ ಕೇಸ್ ಹಾಕೊಳ್ಳೋದು, ಕೇಸ್ ಹಾಕ್ಸೋದು, ದುಡ್ಡು ತಗೊಳ್ಳೋದು, ಕೇಸ್ ಮುಚ್ಚೋದು, ಈ ಥರದ ಪ್ರಕರಣ ನಗ್ನವಾಗಿದೆ. ಅಂದರೆ ಕಾನೂನಾತ್ಮಕವಾದಂಥ ಭ್ರಷ್ಟಾಚಾರ. ಅದರಿಂದ ಇವತ್ತು ಭ್ರಷ್ಟಾಚಾರದಲ್ಲಿ ಒಂದು ಅತಿ ಹೆಚ್ಚಿನ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಪಕ್ಷ ಅಂತ BJP ಪ್ರೂವ್ ಆಗಿದೆ. ರಾಜ್ಯ ಚುನಾವಣಾ ಉಸ್ತುವಾರಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ, ಜಿಲ್ಲಾ ಚುನಾವಣಾ ಉಸ್ತುವಾರಿ ವಿ ರಮನಾಥ್ ರೈ, ಕೆಪಿಸಿಸಿ ಉಪಾಧ್ಯಕ್ಷರು ಐವನ್ ಡಿಸೋಜಾ, ಗೇರು ನಿಗಮದ ಅಧ್ಯಕ್ಷರು ಶ್ರೀಮತಿ ಮಮತಾ ಗಟ್ಟಿ, ಮಾಜಿ ಸಚಿವರು ಅಭಯ್ ಚಂದ್ರ ಜೈನ್, ಶಾಸಕರು ಅಶೋಕ್ ಕುಮಾರ್ ರೈ, ಮಾಜಿ ಶಾಸಕರು ಶ್ರೀಮತಿ ಶಕುಂತಳಾ ಶೆಟ್ಟಿ, ಮಾಜಿ ಶಾಸಕರು JR ಲೋಬೋ, ವಿಜಯಕುಮಾರ್ ಶೆಟ್ಟಿ, ಡಾಕ್ಟರ್ ರಘು, ಇನಾಯತ್ ಆಲಿ, ರಕ್ಷಿತ್ ಶಿವರಾಮ್, ಮಿಥುನ್ ರೈ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಇಂಬೆರನ ನಾಮಪತ್ರ ಸಲ್ಲಿಕೆದ ಮಾಮಲ್ಲ ಮೆರವಣಿಗೆ ಜಾಥಾಗೆ ಕೇಂದ್ರದ ಮಾಜಿ ಸಚಿವರು ಶ್ರೀ ಬಿ ಜನಾರ್ದನ ಪೂಜಾರ್ಲು ಶ್ರೀ ಕ್ಷೇತ್ರ ಕುದ್ರೋಳಿಡು ಬುಧವಾರ ಕಾಂಡೆ ಚಾಲನೆ ಕೊರಿಯರು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಪದ್ಮರಾಜ್ ಆರ್ ನಾಮಪತ್ರ ಸಲ್ಲಿಸಾಯರೆ ಬುಧವಾರ ಕಾಂಡೆ ಮಾಮಲ್ಲ ಮೆರವಣಿಗೆಡು ಸಾಗದು ಬತ್ತೇರು. ಕುಡ್ಲ ಶರವು ಶ್ರೀ ಮಹಾಗಣಪತಿ ದೇವಸ್ಥಾನ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿಗೂ ಪೋದು ವಿಶೇಷ ಪ್ರಾರ್ಥನೆ ಸಂದಾಯರು. ಅವಿರ್ದು ಬೊಕ್ಕ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ ಬತ್ತದು ವಿಶೇಷ ಪೂಜೆ ಪ್ರಾರ್ಥನೆ ಸಂದಾಯರು. ಕಾಂಗ್ರೆಸ್ ಪಕ್ಷದ ಅನುಗ್ರಹ ಮತ್ತು ಕೊಟ್ಟು ಆಯ್ತು ಅತಿಶಯವಾದಂತಹ ಪುಣ್ಯದ ಫಲನು ಪರಮಾತ್ಮನಿಕ ಫಲದ ಅನುಗ್ರಹ ಮತ್ತು ಕೊರಡು ಮಠದ ಕಾಯ ವಾಚ ಮನಸಾ ಮುಖೇನ ಶ್ರೀ ನಾರಾಯಣ ಗುರು ಸ್ವಾಮಿ ದೇವರನ್ನ ದಿವ್ಯ ಸಾನ್ನಿಧ್ಯದ ಬಂದು ಇದೀಗ ಶುಭ ಮುಹೂರ್ತಗಳು ಶುಭ ಗಳಿಗೆಗಳು ನಾವು ವಿದೇಶದಲ್ಲಿ ಒಂದು ಆ ಗುರುಗಳ ಪ್ರಾರ್ಥನೆ ಮಾಡುವಂತಂದ್ರೆ ಆ ಪಕ್ಷಗಳು ಏಕತೆಯನ್ನು ಉಂಟುವಂಥದ್ದು ಒಂದು ಉತ್ತಮ ರೀತಿಯ ಅಭ್ಯರ್ಥಿನ ಮತ ಆಯ್ಕೆ ಮಾಡಿಕೊಳ್ಳುವಂಥದ್ದು ನಾವು ಯುವಕರ ಬಾಕಿಯೆಲ್ಲ ಪೂಜ್ಯ ಗುರುಗಳ ಅನುಗ್ರಹ ಮತ್ತು ಕೊಡೋದು ನಮ್ಮ ಮಾತೆರಡ ಗುರುದೇವರ ಪ್ರಾರ್ಥನೆ ಮಾಡುವಂತ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ಸಮಾನಂ ಸುಜಾಗಣ ಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಯುಗಶಾಸನ ಮೃತ್ಯೋರ್ಮಾಮೃತಂಗಮಯ ಲೋಕಾ ಸಮಸ್ತ ಶ್ರೀನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಉತ್ತಮ ಜನಕನ ವಿಶ್ವಾಸವನ್ನು ಗಳಿಸುವುದು ಭವಿಷ್ಯದಲ್ಲಿ ಉತ್ತಮ ರಾಜಕೀಯ ರಂಗ ಪ್ರದರ್ಶನ ಮಾಡಿ ಉತ್ತಮ ಶಕ್ತಿಯಿಂದ ಅತಿಶಯ ಪುಣ್ಯದ ಹೊರಡು ಮಾತ ಈ ಸಂವಿಧಾನ ಸತ್ಯ ಪ್ರಾರ್ಥನೆ ಆದಾಗ ಮಾತ शुद्धामेदायिषा प्राज्ञा विद्या प्रदेशमङ्गलम् आयुषं तेजम् ಈ ಪೊರ್ತು ಅಡನೆ ಮಲ್ತಿನ ಮಾಮಲ್ಲ ಮೆರವಣಿಗೆಗೂ ಕೇಂದ್ರದ ಮಾಜಿ ಸಚಿವರು ಬಿ ಜನಾರ್ದನ ಪೂಜಾರರು ಚಾಲನೆ ಕೊಡ್ದು ಶುಭ ಹಾರೈಸಿರು. ಗೊಂಬೆ ಬಳಗ, ಚೆಂಡೆ, ಸಿಂಗಾರಿ ಮೇಳ, ಕೊಂಬು ಸಹಿತದ ಮೆರವಣಿಗೆಡು ಕಾರ್ಯಕರ್ತರು ಅಭಿಮಾನಿ ಬಂಧುಲು ಸಾಗದು ಬತ್ತೇರು. ಕಾರ್ಯಕರ್ತೆಯರ್ನ ಜಯಕಾರದ ಘೋಷಣೆ ನಡಿಗೆಗೂ ಇಂಬು ಕೊರದಿತ್ತಂಡು. ಅಭ್ಯರ್ಥಿ ಪದ್ಮರಾಜ್ ಆರ್ ತೆರೆದ ವಾಹನಡು ಸಾಗದು ಬತ್ತಿರು. ತುಳುನಾಡ ಧ್ವಜ ಮೆರವಣಿಗೆಡು ರಾರಾಜಿಸ ಹೊಂದಿತ್ತಂಡು. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕೈಗಾರಿಕಾ ಪ್ರಕೋಷ್ಠದ ಪ್ರಮುಖ ಕಾರ್ಯಕರ್ತರ ಸಭೆ ಜಿಲ್ಲಾ ಬಿಜೆಪಿ ಕಚೇರಿ ಬುಧವಾರ ಕಾಂಡೆ ಅಟಣ ಮಾತೀತೇರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿ ಬುಧವಾರ ಕಾಂಡೆ ಅಟಣೆ ಮಲ್ತಿನ ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠದ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಮಲೆನಾಡು ಕರಾವಳಿ ಕ್ಲಸ್ಟರ್ ಚುನಾವಣಾ ಸಂಚಾಲಕರು
ಮಾಜಿ ವಿಧಾನ ಪರಿಷತ್ ಸದಸ್ಯರು ಭಾನುಪ್ರಕಾಶ್ ತುಡರ್ ಬೆಳಗಾದ ಉದಿಪನ ಮಲ್ತೇರು ಸೈನಿಕರು ರೈತರು ಕೈಗಾರಿಕೋದ್ಯಮಿಲು ದೇಶದ ಪೆರ್ಮೆ ಈ ಸರ್ತಿ ದಕ್ಷಿಣ ಕನ್ನಡ ಜಿಲ್ಲೆರ್ದು ಮಾಜಿ ಸೈನಿಕರೊರಿಯಗ ಪಕ್ಷದ ಅವಕಾಶ ಕೊಡ್ತೇರು ಮೋದಿನ ಆಡಳಿತಡು ದೇಶ ಬಲಿಷ್ಠ ಆತಲು ಅಂಚಾದು ಇನಿ ದೇಶ ಅಭಿವೃದ್ಧಿ ಆವಡು ಪನ್ಪಿನಕ್ಲು ಒಂಜಿ ಕಡೆ ಅಭಿವೃದ್ಧಿ ಆಯರ ಬಲ್ಲಿ ಪನ್ಪಿನಕ್ಲು ನನಂಚು ಕಡೆ ಆತಿರ ಪಂಡದು ಮೋದಿನ ಸಾಧನೆಯನ್ನು ಗೇನಡ್ದಿದ್ದು ಮತ ಚಲಾವಣೆ ಮಲ್ಪೋಡು ಮಾಡ ತೆರಿಪಾಯರು. ಪ್ರಾರಂಭದಲ್ಲೇ ಒಂದೇ ಒಂದು ವಿನಂತಿ ಮಾಡ್ತೀನಿ. ಈ ದೇಶದ ಹೆಮ್ಮೆ ಅಂತ ಹೇಳಿದ್ರೆ ಒಬ್ಬ ರೈತ, ಒಬ್ಬ ಸೈನಿಕ, ಒಬ್ಬ ಕೈಗಾರಿಕೋದ್ಯಮಿ. ನಾವು ಈ ಸತಿ ನಮ್ಮ ಗಡಿ ಕಾಯುವಂತಹ ಸೈನಿಕರಿಗೆ ಪ್ರಾತಿನಿಧ್ಯವನ್ನು ನೋಡ್ತಾ ನಮ್ಮ ಬ್ರಿಜೇಶ್ ಚೌಟ್ರಿಗೆ ನಾವು ಅಭ್ಯರ್ಥಿಯಾಗಿ ಅವಕಾಶ ಕೊಟ್ಟಿದ್ದೇವೆ. ತಾವೆಲ್ಲರೂ ಕೂಡ ದಯಮಾಡಿ ಅವ್ರನ್ನ ಬೆಂಬಲಿಸಿ ಕಮಲದ ಗುರುತಿಗೆ ಓಟ್ ಕೊಡಬೇಕು ಅನ್ನೋಂಥ ವಿನಂತಿಯನ್ನು ಪ್ರಾರಂಭದಲ್ಲಿ ನಾನು ಮಾಡ್ತೇನೆ. ಕೈಗಾರಿಕೆ ಬಗ್ಗೆ ವಿಶೇಷವಾಗಿ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಒಂದು ಮಾತನ್ನು ಮಾತ್ರ ನಾನು ಹೇಳ್ಬೋದು. ಒಂದಂದರೆ, ದೇಶ ಅಭಿವೃದ್ಧಿ ಆಗಬೇಕು ಅನ್ನೋಂಥವರೆಲ್ಲ ಒಂದು ಕಡೆ, ದೇಶದ ಅಭಿವೃದ್ಧಿಯನ್ನು ಹೇಗಾದರೂ ಮಾಡಿ ತಡಿಬೇಕು ಅನ್ನೋರೆಲ್ಲ ಒಂದು ಕಡೆ. ಅದು ಕ್ಲಿಯರ್ ಆಗಿ ಇದೆಯಾ ಇಲ್ವಾ ಅಂತ ತಾವು ಯೋಚನೆ ಮಾಡಿ. ಅವರ ಹೇಳಿಕೆಗಳು, ಅವರ ಆ್ಯಕ್ಷನ್ನು, ಮೋದಿಯವರ ಸರ್ಕಾರ ಬಂದಿದೆ, ಸಾಧನೆ ಇನ್ನೊಂದು ವಿವರ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಅನಾವಶ್ಯಕವಾಗಿ ಮಾತುಕತೆಗೆ ಕರೆದ ಮೇಲೆ ಕೂಡ ದೆಲ್ಲಿಯ ಗಡಿಯಲ್ಲಿ ಗಲಾಟೆ ಮಾಡ್ತಾ 2 ತಿಂಗಳ ಕಾಲ ದೆಲ್ಲಿಯ ರಸ್ತೆಗಳನ್ನು ಬಂದ್ ಮಾಡ್ತಾರೆ ಅಂತಂದರೆ, ಇವತ್ತು 2024 1947 ಸ್ವಾತಂತ್ರ್ಯ ಬಂದಿದ್ದು. ಆಗಲಿಂದ ಈಗಲೂ ದೇಶ ಕಟ್ಟೋದಕ್ಕೆ ನಿಮ್ಮದು ಸಲಹೆ ಬೇಕು ಅಂತ ಕೇಳಿದ್ರೆ ಕೇವಲ ಪ್ರತಿರೋಧ ಮಾಡುವಂಥ ಕೆಲಸವನ್ನೇ ಮಾಡಿದ್ರೆ, ಮಾತುಕತೆ ಕರೆದರೂ ಕೂಡ ಬರದೇ ಅದನ್ನು ಒಂದು ವಿಶೇಷವಾದಂಥ ರೀತಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡಿದ್ರೆ, ದೇಶದ ಪ್ರಧಾನಿ ಮೋದಿಯನ್ನೇ ಕೊಲ್ಲಕ್ಕೆ ಯೋಚನೆ ಮಾಡಿದ್ರೆ ಅವ್ರು ಏನಾಗಾದರೆ ಅಭಿಪ್ರಾಯ ಏನಿದೆ ಅವರದ್ದು? ಇದೊಂದು ಚೂರು ಯೋಚನೆ ಮಾಡಬೇಕಲ್ಲ. ಇವತ್ತು ಮೋದಿ ಸುಮ್ಮನೆ ಏನಲ್ಲ, ದೇಶ ವಿದೇಶಗಳಲ್ಲಿ ಮೋದಿಯವನ್ನು ಕರೀತಾ ಇದ್ದಾರೆ. ಯಾಕೆ ಕರೀತಾ ಇದ್ದಾರೆ? ಮುಂಚೆ ಯಾರು ಕರೀತಿದ್ರು? ಒಂದು ಟ್ರಾನ್ಸ್ಫಾರ್ಮೇಷನ್ 10 ವರ್ಷದಲ್ಲಿ 20 ವರ್ಷದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ತಂದಿದ್ದೀವಲ್ಲ. ವಿದೇಶಗಳಿಗೆ ಮೋದಿಯನ್ನು ಕರೆದು ಗೌರವ ಮಾಡುವಂಥದ್ದು. ವೀಸಾನೇ ನಿರಾಕರಣೆ ಮಾಡಿದರು. ವೀಸಾನ ಗುಜರಾತ್ ಮುಖ್ಯಮಂತ್ರಿ ಆದಾಗ ಕೊಡಲ್ಲ ಅಂತ ಹೇಳಿ ಅಮೆರಿಕ ಹೇಳಿದ್ರೆ, ನ್ಯಾಯವಾಗಿ ನಮ್ಮ ದೇಶದ ಅವತ್ತಿನ ಪ್ರಧಾನಮಂತ್ರಿಗಳು, ಅದು ಯಾವುದಾದ್ರೂ ಪಾರ್ಟಿ ಇರಲಿ, ನಮ್ಮ ದೇಶದ ಒಬ್ಬ ಮುಖ್ಯಮಂತ್ರಿಗೆ ವೀಸಾ ಕೊಡಲ್ಲ ಅಂತ ಹೇಳ್ತೀಯಲ್ಲ, ಯಾವ ನ್ಯಾಯ ಅಂತ ನಮ್ಮ ದೇಶದ ಒಬ್ಬ ಮುಖ್ಯಮಂತ್ರಿ ಜೊತೆ ನಿಂತ್ಕೊಂಡಿದ್ದು ಯಾರ ಜೊತೆ? ಹೌದು, ಮೌತ್ ಕಾ ಸೌದಾಗರ್, ಅವರು ಕೊಲೆ ಮಾಡ್ತಾರೆ, ಅವರು ಮುಸಲ್ಮಾನರು ದ್ವೇಷ ಮಾಡ್ತಾರೆ, ವೀಸಾ ಕೊಡದೇ ಇದ್ರೆ ಪರವಾಗಿಲ್ಲ. ಒಬ್ಬ ಚೀಫ್ ಮಿನಿಸ್ಟರ್ ಬಗ್ಗೆನೇ ಇಂಟರ್ನ್ಯಾಷನಲಲ್ಲಿ ಒಂದು ವಕಾಲತ್ತು ವಹಿಸದೇ ಇರುವಂತಹ ನೇತೃತ್ವ ಇದ್ದರೆ ಇನ್ನು ಸಾಮಾನ್ಯ ಜನರ ಪಾಡೇನು? ಲೇಸ ಗುರ್ಕಾರ್ನ ವೇಸೊಂದು ಪಾತೆರ್ನ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿದ ಕೈಗಾರಿಕಾ ಪ್ರಕೋಷ್ಠದ ಸಂಚಾಲಕರಾದ ಸತೀಶ್ ಕರ್ಕೇರ ಜವಾಬ್ದಾರಿ ವಹಿಸೋನಿ ಬೊಕ್ಕ ಕೈಗಾರಿಕಾ ಪ್ರಕೋಷ್ಠದ ಸಭೆ ಸುರುತ ಸರ್ತಿಗೆ ಆವೊಂದುಂಟು. ದೇಶದ ಸಮಗ್ರ ಅಭಿವೃದ್ಧಿಗೆ ಮೋದಿನ ಬೆಂಬಲಿಸವಡು ಪಂಡ ತೆರಿಪಾಯರು. ನಮ್ಮ ಜಿಲ್ಲೆಯ ಕೈಗಾರಿಕಾ ಪ್ರಕೋಷ್ಠ, ಯಾಕೆಂದರೆ ತುಂಬ ಸಲದಿಂದ ನಮ್ಮ ರಾಜಕೀಯವಾಗಿ ನಮಗೆಲ್ರಿಗೂ ಸಹಕಾರ ಮಾಡ್ತಾ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಕೆಲಸ ಕಾರ್ಯವನ್ನು ಮಾಡಿದ್ರು ಕೂಡ ಹಿತೈಷಿಯಾಗಿದ್ದರು ಹೊರತು ಸತೀಶ್ ಕರ್ಕೇರು ಅವರು ನೇರವಾಗಿ BJPಯ ಕೆಲಸ ಕಾರ್ಯವನ್ನು ಯಾವತ್ತೂ ಮಾಡಲಿಲ್ಲ. ನಾವೆಲ್ಲ ಯಾರಾದರೂ ಚುನಾವಣೆಗೆ ನಿಂತಾಗೆ ಕೆಲಸ ಮಾಡಿದ್ದಾರೆ ಹೊರತು ನೇರವಾಗಿ BJP ಅಂತ ಇಲ್ಲ. ಆದರೂ ಕೂಡ ಈ ಸಲ ಅವರ ಮನಸ್ಸಲ್ಲಿ ಉತ್ಸಾಹ ಇತ್ತು. ಒಂದು ಸಲ ಏನಾದರೂ ಒಂದು ಕೆಲಸ ಜವಾಬ್ದಾರಿ ಕೊಟ್ಟರೆ ಮಾಡಬೇಕು ಅಂತ ಅವರ ಆಲೋಚನೆ ಇತ್ತು. ಇವತ್ತು ಸತೀಶ್ ಕರ್ಕೇರು ಕೈಗಾರಿಕಾ ಪ್ರಕೋಷ್ಠದ ಒಂದು ಸಂಚಾಲಕರಾಗಿ ನನಗೆ ಗೊತ್ತಿರುವ ಮಟ್ಟಿಗೆ ಕೈಗಾರಿಕಾ ಪ್ರಕೋಷ್ಠದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಇದು ಪ್ರಥಮ ಪ್ರಕೋಷ್ಠದ ಸಭೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಈ ಹಿಂದೆ ಯಾವತ್ತೂ ಕೂಡ ಈ ಥರದ ಒಂದು ಸಭೆ ಮಾಡಲಿಲ್ಲ. ಸತೀಶ್ ಕರ್ಕೇರು ಪ್ರಕೋಷ್ಠದ ಸಂಚಾಲಕರಾಗಿ ಅತ್ಯಂತ ಯಶಸ್ವಿಯಾದ ಈ ಒಂದು ಸಭೆಯನ್ನು ಮಾಡಿದ್ದಾರೆ. ಇದರ ಪ್ರಯೋಜನ ಮಾತ್ರ ಭಾರತೀಯ ಜನತಾ ಪಾರ್ಟಿಗೆ ಸಿಗಬೇಕು ಅಂತ ಇಬ್ಬರು ಹಿರಿಯರು ಮಾತಾಡುವಾಗ ಹೇಳಿದ್ದಾರೆ. ಇದು ಪ್ರಯೋಜನ ಸಿಗಬೇಕು ನಮಗೆ. ಕಾರ್ಯಕರ್ತೆಯರ್ನ ಪ್ರೀತಿ ವಿಶ್ವಾಸನು ಒರ್ತೊಂದು ಬೇಲೆ ಮತ್ನ ಶಕ್ತಿನ ದೇವೇರ್ ಕೊರಡ್ ನಮ್ಮ ಜಿಲ್ಲೆದ ಜನಕ್ಲು ಮಸ್ತ್ ಸಾಮರ್ಥ್ಯ ಇತ್ತಿನಾಕ್ಲು ಅಕ್ಲಿನ ಶಕ್ತಿದ ಮಿತ್ ಎಂಕ್ ನಂಬಿಕೆ ಉಂಟು ಮಾಡದು ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ತೆರಿಪಾಯರು. ಪೂರಕ ಇಲ್ಲದಂಥ ಸಂದರ್ಭದಲ್ಲಿ, ಶಿಕ್ಷಣ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಭಾಗಕ್ಕೆ ಹೋಗಿ ನಾವು ಸಾಧನೆಯನ್ನು ಮಾಡಿದವರು. ದೇಶದ ಬೇರೆ ಬೇರೆ ಭಾಗದಲ್ಲಿ ಹೋಗಿ ಉದ್ಯಮವನ್ನು ಸ್ಥಾಪನೆ ಮಾಡಿ, ಭಾಷೆ ಗೊತ್ತಿಲ್ಲದಂಥ ಭಾಗಕ್ಕೆ ಹೋಗಿ ಅಲ್ಲಿಯ ಜನರೊಟ್ಟಿಗೆ ಅವರನ್ನು ನಮ್ಮವರಾಗಿ ಮಾಡಿ ನಾವು ಸಾಧನೆಯನ್ನು ಮಾಡಿ ತೋರಿಸಿದವರು, ಉದ್ಯೋಗವನ್ನು ಸೃಷ್ಟಿ ಮಾಡಿದವರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಡೀ ರಾಷ್ಟ್ರಕ್ಕೆ ಮಾದರಿಯನ್ನು ತೋರಿಸಿಕೊಟ್ಟವರು. ಇಡೀ ರಾಷ್ಟ್ರದಲ್ಲಿ ನಮ್ಮ ಒಂದು 5 ಬ್ಯಾಂಕ್ಗಳನ್ನು ನಿರ್ಮಾಣ ಮಾಡಿ
ಆರ್ಥಿಕ ವ್ಯವಸ್ಥೆಯನ್ನು ಸದೃಢವಾಗಿ ಮಾಡಿ ಇಡೀ ರಾಷ್ಟ್ರಕ್ಕೆ ಬ್ಯಾಂಕಿಂಗ್ ಕ್ಷೇತ್ರವನ್ನು ಯಾವ ರೀತಿ ನಡೆಸ್ಬೋದು, ಬ್ಯಾಂಕಿಂಗ್ ಕ್ಷೇತ್ರದ ಮುಖಾಂತರ ಒಂದು ದೊಡ್ಡ ಉದ್ಯೋಗ ಕ್ರಾಂತಿಯನ್ನು ಹೇಗೆ ನಿರ್ಮಾಣ ಮಾಡ್ಬೋದು ಅನ್ನೋಂಥದ್ದನ್ನು ತೋರಿಸಿಕೊಟ್ಟಂಥ ಒಂದು ಜನ ನಾವು. ಅಂಥ ಜಿಲ್ಲೆಯ ಜನರನ್ನು ಪ್ರತಿನಿಧಿಸುವಂಥದ್ದು ಒಂದು ದೊಡ್ಡ ಸೌಭಾಗ್ಯವೇ. ನನ್ನ ಉದ್ದೇಶ ಇರುವಂಥದ್ದು ಅತ್ಯಂತ ಸ್ಪಷ್ಟ. ಈ ಜಿಲ್ಲೆಯ ಜನರನ್ನು, ಈ ಜಿಲ್ಲೆಯ ಜನರ ಸಾಮರ್ಥ್ಯವನ್ನು, ಈ ಜಿಲ್ಲೆಯ ಜನರ ಸ್ಕಿಲ್ ಮತ್ತು ಟ್ಯಾಲೆಂಟ್ ಏನಿದೆ ಅದನ್ನು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಒಂದು ದೊಡ್ಡ ಕನಸು. ಯಾಕೆಂದರೆ ದೇವರು ಎಲ್ರಿಗೂ ಎಲ್ಲವನ್ನು ಕೊಟ್ಟಿರೋದಿಲ್ಲ. ನಮ್ಮ ಈ ಭೂ ಪ್ರದೇಶಕ್ಕೆ ಒಂದು ದೊಡ್ಡ ಭಗವಂತನೇ ಅವರ ಆಶೀರ್ವಾದವನ್ನು ಕೊಟ್ಟು ಭಗವಂತ ಪುರ್ಸೊತ್ತಲ್ಲಿ ನಿರ್ಮಾಣ ಮಾಡಿದಂಥ ಒಂದು ಭೂ ಪ್ರದೇಶ ಇದ್ದರೆ ದಕ್ಷಿಣ ಕನ್ನಡ ಜಿಲ್ಲೆ. ಒಂದು ವಿಶೇಷವಾದ ಭೂ ಪ್ರದೇಶ. ನಮ್ಮ ಹಿರಿಯರು ನಮಗೆ ಬಳುವಳಿಯಾಗಿ ಒಂದು ಸಾಂಸ್ಕೃತಿಕ ಹಿರಿಮೆಯನ್ನು ಕೊಟ್ಟಿದ್ದಾರೆ. ಸಾಂಸ್ಕೃತಿಕವಾಗಿ ಬರೀ ಗಟ್ಟಿ ಇರುವಂಥ ಒಂದು ಸಾಂಸ್ಕೃತಿಕವಾಗಿ ಅಂಥ ಒಂದು ಗಟ್ಟಿಯಾದ ನೆಲೆಗಟ್ಟಿರುವಂಥ ಒಂದು ಜನಜೀವನ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ರಾಷ್ಟ್ರೀಯತೆ ಬಗ್ಗೆ ಒಂದು ಅಭಿಮಾನ ಇರುವಂಥ ವ್ಯಕ್ತಿಗಳು ನಾವು. ಹಿಂದುತ್ವವನ್ನು ಕೇವಲ ಬಾಯಿ ಮಾತಲ್ಲಿ ಹೇಳೋದಲ್ಲ, ಹಿಂದುತ್ವವನ್ನು ಆರಾಧನೆ ಮಾಡಿಕೊಂಡು ಹಿಂದುತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂಥ ಯಾವುದಾದ್ರೂ ಒಂದು ಭೂಪ್ರದೇಶ, ಯಾವುದಾದ್ರೂ ಒಂದು ಜನಜೀವನ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಕಾರ್ಯಕ್ರಮದ ಪಾಲ್ಪಡುತ್ತಿದ್ದರು. ಪ್ರಶಾಂತ್ ಪೈ ವಂದೇ ಮಾತರಂ ಪಂಡೇರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕೈಗಾರಿಕಾ ಪ್ರಕೋಷ್ಠದ ಸಂಚಾಲಕರು ಸತೀಶ್ ಕರ್ಕೇರ ಸಭೆ ನೆತ್ಕೊಂಡರು. ಕಳೆದ ಸುಮಾರು 10 ವರ್ಷಗಳ ಅವಧಿಯಲ್ಲಿ ನಮ್ಮ ಭಾರತ ದೇಶ ಕಂಡಂಥ ಅಭಿವೃದ್ಧಿ ನಾವು ಇದೆಂದೂ ಕಂಡಿರಲಿಲ್ಲ. ಕಾರಣ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಈ ಕಾರ್ಯವೈಖರಿ. ಅವರನ್ನು ಇನ್ನೂ ನಮ್ಮ ದೇಶಕ್ಕೆ ಅಗತ್ಯ ಉಂಟು. ಅವರು ಇನ್ನೂ 5-10 ವರ್ಷ ನಮ್ಮ ಪ್ರಧಾನಮಂತ್ರಿ ಆಗಬೇಕಂತ ನಾವು ಕನಸು ಕಟ್ಟಿದ್ದೇವೆ. ಈ ಮೂಲಕ ನಾವೆಲ್ಲ ಒಗ್ಗಟ್ಟಿನಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಏಪ್ರಿಲ್ 26ನೇ ತಾರೀಕಿನಂದು ಪ್ರತಿಯೊಬ್ಬರು ತನ್ನ ಅಮೂಲ್ಯವಾದ ಮತವನ್ನು ಹಾಕಿ ನಮ್ಮ ಪಕ್ಷವನ್ನು ಅತ್ಯಧಿಕ ಬಹುಮತದಿಂದ ವಿಜಯಶಾಲಿಯಾಗಿಸಬೇಕಂತ ನಮ್ಮೆಲ್ಲರ ಪ್ರಕೋಷ್ಠದ ಕೈಗಾರಿಕೆಯ ಎಲ್ಲ ಮುಖ್ಯಸ್ಥರ ಒಂದು ಆಶಯ. ಹಿರಿಯರು ನಿವೃತ್ತ ಪ್ರಾಧ್ಯಾಪಕರು ಶಿಕಾರಿಪುರ ಕೃಷ್ಣಮೂರ್ತಿ ಪ್ರಾಸ್ತಾವಿಕ ಪಾತೆರ ಪಂಡೇರು. ಜೀವಂತ ಕೋಟು ಸಭೆ ಸುಧಾರಿಕೆ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ಪ್ರಕೋಷ್ಠದ ಸಹ ಸಂಚಾಲಕರು ಪ್ರಸನ್ನ ದರ್ಬೆ ಸೊಲ್ಮೆಸಂದಾಯರು. ಸುದ್ದಿವಂಚಲಿಗೆ ಸ್ವಾಗತ. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ 17ನೇ ವರ್ಷದ ಏಕಾಹ ಭಜನಾ ಸಂಕೀರ್ತನೆ ಶನಿವಾರ ಕಾಂಡೆ ದೀಪ ಪ್ರಜ್ವಲನೆ ಶುರುವಾದ ಐತಾರ ಕಾಂಡೆ ಭಜನಾ ಮಂಗಲಾಚರಣೆ ನಡೆತನು. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಡು 17ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವದ ಸಂಭ್ರಮವನ್ನು ಶನಿವಾರ ಬೊಕ್ಕ ಐತಾರ ನಡಪಾಯಿರು. ಶನಿವಾರ ಕಾಂಡೆ ಗಣಹೋಮ ಆದ ಏಕಹ ಭಜನೋತ್ಸವ ಶುರುವಾದ ಐತಾರ ಕಾಂಡೆ ಸೂರ್ಯೋದಯಕ್ಕೆ ಏಕಹ ಭಜನೆ ಮಂಗಲೋತ್ಸವ ಆದ ಮುಗಿತಲಾಂಡ್.
ಕೃಷ್ಣ ಬಾರೋ ಬಾರಯ್ಯ ನಮ್ಮ ಮನೆಗೆ, ಬಾರೋ ಬಾರಯ್ಯ ನಮ್ಮ ಮನೆಗೆ, ಕೃಷ್ಣ ಬಾರೋ ಬಾರಯ್ಯ ನಮ್ಮ ಮನೆಗೆ, ಬಾರೋ ಬಾರಯ್ಯ ನಮ್ಮ ಮನೆಗೆ, ಬಾರೋ ಬಾರಯ್ಯ. जय विठ्ठल, हरि विठ्ठल, हरि विठ्ठल, जय विठ्ठल, हरि विठ्ठल, हरि विठ्ठल, जय विठ्ठल, जय विठ्ठल, हरि विठ्ठल, हरि विठ्ठल, हरि विठ्ठल, हरि विठ्ठल, हरि विठ्ठल, जय विठ्ठल, जय विठ्ठल, जय विठ्ठल, हरि विठ्ठल, जय विठ्ठल, जय विठ्ठल, विठ्ठल 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 ದಕ್ಷಿಣ ಕನ್ನಡ ಜಿಲ್ಲೆದ ಬಿಜೆಪಿ ಅಧ್ಯಕ್ಷರು ಶ್ರೀ ಬಾಲಕೃಷ್ಣ ಮಂದಿರದ ಸ್ಥಾಪಕ ಅಧ್ಯಕ್ಷರು ಸತೀಶ್ ಕುಂಪಲ, ಶ್ರೀ ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿದ ಅಧ್ಯಕ್ಷರು ಬೊಕ್ಕ ಸರ್ವ ಸದಸ್ಯರು, ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಬೊಕ್ಕ ಸರ್ವ ಸದಸ್ಯರು ಮುತಾಲಿಗಿಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಮುಡಿಪು ನಾಗರಿಕ ಸಮಿತಿದ ಮುತಾಲಿಕೆಡ್ ನಡತಿನ ಬಂಧುತ್ವ ಸೌಹಾರ್ದ ಇಫ್ತಾರ್ ಕೂಟದ ಪಾಲುಪಡೆಯಿನ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ UT ಖಾದರ್ ರಂಜಾನ್ ತಿಂಗಳು ತುಯರ ತಿಕ್ಕುನ ಕ್ಷಮಾಗುಣ ತಾಳ್ಮೆ ಕುಡೋರಿಯಾಗಿ ಸಹಾಯ ಮನ್ಪುನ ಗುಣ ಬದುಕದ ಪೂರ್ತಿ ಉಪ್ಪೋಡು ಪಂಡದ ಸಂದೇಶ ಕೊರಿಯರು. ಮುಡಿಪು ನಾಗರಿಕ ಸಮಿತಿ ನಿರಲ್ಡು ಬಂಧುತ್ವ ಕಾರ್ಯಕ್ರಮ ಸೌಹಾರ್ದ ಇಫ್ತಾರ್ ಕೂಟ ಅಂಗಾರ ಬಯ್ಯರ್ ನಡೆದಲು. ಕಾರ್ಯಕ್ರಮದ ಪಾಲ್ಪಡೆಯನ ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರು UT ಖಾದರ್ ರಂಜಾನ್ ತಿಂಗಳು ತುಯರ ತಿಕ್ಕುನ ತಾಳ್ಮೆ ಕ್ಷಮಾಗುಣ ಸಗಾಯ ಮಲ್ಪನ ಮನೋಭಾವ ಜೀವನದೊರ್ಮೆ ಉಪ್ಪೋಡು ಅಂಚಿನ ವ್ಯಕ್ತಿತ್ವ ಪ್ರತಿಯೊರೆಯಡ ಅಗತ್ಯ ಪಡೆದಿರಿಪಾಯರು. ಈ ಊರಿನ ಎಲ್ಲ ಹಿರಿಯರು ಕೂಡ ಸೇರಿಕೊಂಡು ಭವಿಷ್ಯದ ಯುವ ಜನಾಂಗ ಕೂಡ ಅತ್ಯಂತ ಸಂತೋಷದಿಂದ ತಮ್ಮ ಜೀವನ ಮಾಡಬೇಕು ಮತ್ತು ವಿಶ್ವಾಸದಿಂದ ಸಮಾಜ ಮುನ್ನಡೆಸಬೇಕಂತ ಹೇಳಿ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದು ಬಹುಶಃ ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಕೊಟ್ಟಂತ ಅತ್ಯಂತ ದೊಡ್ಡ ಸಂದೇಶ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಅತ್ಯಂತ ಸಂತೋಷವಾಗ್ತಿದೆ ಮತ್ತು ನಾನು ಅತ್ಯಂತ ಪ್ರಾಮಾಣಿಕತೆ ಅಂತ ಹೇಳ್ತೇನೆ. ಮುಡಿಪು ಮತ್ತು ಈ ಪ್ರದೇಶದಲ್ಲಿ ಸೇರಿರುವ ಹಿರಿಯ ಕಿರಿಯರ ಈ ಒಂದು ಪ್ರದೇಶದ ನಿಮ್ಮೆಲ್ಲರ ಶಾಸಕ ಮತ್ತು ಪ್ರತಿನಿಧಿ ಆಗಲಿಕ್ಕೆ ಅದು ನನಗೆ ದೇವರು ಕೊಟ್ಟಂತ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಈ ರೀತಿಯ ಒಂದು ಸಾಮಾಜಿಕ ಚಿಂತನೆಯಲ್ಲಿ ಸಮಾಜವನ್ನು ಬೆಸೆಯುವಂಥ ಕಾರ್ಯಕ್ರಮ ತಾವೆಲ್ಲ ರೀತಿಯ ಒಂದು ಅಭೂತಪೂರ್ವ ಕಾರ್ಯಕ್ರಮ ಆಗಿದೆ. ಇವತ್ತು ಬಹುಶಃ ಇಫ್ತಾರ್ ಕೂಟ ಆಗ್ತದೆ, ನಾಳೆ ದೀಪಾವಳಿ ಬಂದಾಗ ಆ ಕಾರ್ಯಕ್ರಮ, ಕ್ರಿಸ್ಮಸ್ ಹಬ್ಬ ಬಂದ ಈ 3 ಕಾರ್ಯಕ್ರಮ ಕೂಡ ಹಿರಿಯರೆಲ್ಲ ಸೇರಿಸಿಕೊಂಡು ದೊಡ್ಡ ಮಟ್ಟದ ಪರಂಪರೆಯ ಸಂಪ್ರದಾಯದ ಸಂಸ್ಕೃತಿ ಅಂತ ಇವತ್ತು ಬಹುಶಃ ಪ್ರಾರಂಭ ಮಾಡಿದ್ದೀರಿ. ನನಗೆ ವಿಶ್ವಾಸ ಇದೆ ಈ ಊರಿನ ಬಹುಶಃ ದಿನದಲ್ಲಿ ನಾವು ಇರ್ಬೋದು ಇಲ್ಲದಿರ್ಬೋದು, ಬಹುಶಃ 100 ವರ್ಷವೂ ಕೂಡ ಬಂದಂತ ಯುವ ಜನಾಂಗದ ಚುಕ್ಕಾಣಿ ಹಿಡಿದುಕೊಂಡು ಮುಂದೆ ತಗೋ ಕೆಲಸ ಆಗ್ತಂತ ಹೇಳಿಕೊಳ್ಳುತ್ತಾ ಇಲ್ಲಿ ತಾವು ಬಹಳಷ್ಟು ಜನ ಸೇರಿದ್ದೀರಿ. ನಾನೆಲ್ಲರಿಗೂ ಹೇಳಿದಿಷ್ಟೇ, ಬರೇ ನಾಗರಿಕ ಸಮಿತಿಯವರು ಮಾತ್ರ ಮುಡಿಪು ಪ್ರದೇಶದಲ್ಲಿ ಮಾತ್ರ ಸೌಹಾರ್ದದ ಬಂಧುತ್ವ ಅಲ್ಲ, ನಿಮ್ಮ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ, ಪ್ರತಿಯೊಂದು ಬೂತಿನಲ್ಲಿ ಕೂಡ, ಪ್ರತಿಯೊಂದು ಮಹಾಭೂಷಣ ಪ್ರದೇಶದಲ್ಲಿ ಎಲ್ಲಿ ತಾವು ತಮ್ಮ ಜೀವನ ಮತ್ತು ವ್ಯಾಪಾರ ಮಾಡ್ತೀರಾ ಈ ಒಂದು ಪ್ರತಿಯೊಂದು ಕಡೆಯಲ್ಲಿ ಕೂಡ
ತಮ್ಮ ಸೌಹಾರ್ದತೆಯ ಸಂದೇಶ ಸಾರುವಂತ ಮತ್ತು ಸೌಹಾರ್ದತೆಯ ನಾಯಕತ್ವವನ್ನು ಮತ್ತು ಬಂಧುತ್ವದ ನಾಯಕತ್ವವನ್ನು ವಹಿಸುವಂತ ಆ ಒಂದು ದೊಡ್ಡ ಮಟ್ಟದ ನಾಯಕತ್ವದ ಗುಣವನ್ನು ತಾವೆಲ್ಲರೂ ಕೂಡ ಇವತ್ತು ಅಲ್ಲಿ ನಿಮ್ಮ ಪ್ರದೇಶದಲ್ಲಿ ತಾವು ವಹಿಸಬೇಕು. ಅದರ ಮುಖಾಂತರ ದೇಶಕ್ಕೆ ತಮ್ಮದೇ ಆದ ಕೊಡುಗೆ ತಾವು ಕೊಡಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಪವಿತ್ರವಾದ ತಿಂಗಳಿನ ಪವಿತ್ರವಾದ ದಿವಸದಲ್ಲಿ ತಾವೆಲ್ಲ ಕೂಡ ಉಪವಾಸ ವ್ರತವನ್ನು ಆಚರಿಸಿಕೊಂಡು ಬಹುಶಃ ಇಫ್ತಾರದಲ್ಲಿ ಪ್ರಾರಂಭಿಸಿದಿರಿ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಬಹುಶಃ ಈ ಒಂದು ತಿಂಗಳಿನಲ್ಲಿ ಎಲ್ಲರಿಗೂ ಬಹಳಷ್ಟು ತಾಳ್ಮೆ, ಸಮಾಧಾನ, ಏನು ಗಡಿಬಿಡಿ ಇಲ್ಲ. ಯಾರಾದ್ರೂ ನಮಗೆ ಬೈದರೂ ಕೂಡ ಇರಲಿ ಸಾಯಿ ಒಂದು ತಿಂಗಳು ಮುಗಿಲಿ ಮತ್ತೆ ನೋಡು ಎಂಬ ಭಾವನೆ, ಉಪದ್ರ ಮಾಡೋದು ಕೂಡ ನಮ್ಮನ್ನು ಒಬ್ಬ ಶ್ರಮಿಸಿ ಬಿಡುವಂಥದ್ದು. ಏನಾದರೂ ಯಾರು ಕಷ್ಟದಲ್ಲಿದ್ದರೆ ಸ್ವಲ್ಪ ಹೆಚ್ಚು ಮುಂದೆ ಸಹಾಯ ಮಾಡುವಂಥ ಮನೋಭಾವ ಬಹುಶಃ ಎಲ್ಲರಿಗೂ ಕೂಡ ಇದೆ. ಮುಡಿಪು ಚರ್ಚದ ಧರ್ಮಗುರುಗಳು ಫಾದರ್ ಆಸಿಸಿ ರೆಬೆಲ್ಲೋ ಪಾತೆರೊಂದು ಜನಕ್ಲಿನ ಊಡಾಲ್ಡು ಪ್ರೀತಿ ವಿಶ್ವಾಸದ ವಾತಾವರಣನು ಮೂಡಿಸಾವನ ನಿಟ್ಟಿಡು ಆಟನೆ ಮಲ್ಪುನ ಕಾರ್ಯಕ್ರಮಗ್ ದೇವರ ದಯೆ ಏಪಲ ಉಪ್ಪುಂಡು ಪಂಡದು ಆಶೀರ್ವಚನದ ಪಾತೆರ ಪಂಡೇರು. ನಿಮ್ಮಂತವರು ಇವತ್ತು ಇದ್ದರೆ ಮಾತ್ರ ನಾನು ನೀನು ಬದುಕಬಹುದು, ನಿನ್ನ ಧರ್ಮ ಪಾಲಿಸಬಹುದು. ನಾವೆಲ್ಲರೂ ಒಂದಾಗಿ ದೇವರಿಗೆ ಅವರವರ ಧರ್ಮದಲ್ಲಿ ಪಾಲಿಸುವಾಗ ನಾವು ಕೂಡ ದೂರದಲ್ಲಿ ನಿಂತು ಸಂತೋಷ ಪಡಬಹುದು. ಇದು ನಮ್ಮೆಲ್ಲರ ಆ ಒಂದು ಚಿಂತನೆಯಿಂದ ಮಾತ್ರ ಸಾಧ್ಯ. ಆದ್ರಿಂದ ಇವತ್ತು ಇಲ್ಲಿ ಕಾರ್ಯಕ್ರಮ ಆಯೋಜಿಸಿ ನಮ್ಮೆಲ್ಲರನ್ನ ಕರೆಸಿ ನಮ್ಮೆಲ್ಲರ ಭಾವನೆ, ನಮ್ಮೆಲ್ಲರ ಆಸೆ, ನಮ್ಮೆಲ್ಲರ ಭರವಸೆ ಏನು ಉಂಟು ಅದಕ್ಕೆ ಪೂರಕವಾಗಿ ನಡೆಯುವಂತ ಇಂಥ ಕಾರ್ಯಕ್ರಮಕ್ಕೆ ದೇವರು ಸಂಪೂರ್ಣ ರೀತಿಯಲ್ಲಿ ಆಶೀರ್ವದಿಸಿ ನಮ್ಮೆಲ್ಲರ ಮಧ್ಯೆ ಇರುವಂತಹ ಏಕತ್ವದ ಭಾವನೆ, ಸೌಹಾರ್ದದ ಭಾವನೆ, ನಮ್ಮ ಆ ಬಂಧುತ್ವದ ಭಾವನೆ ಸದಾ ನಮ್ಮಲ್ಲಿ ಇರಲಿ, ಬೆಳೆಯಲಿ, ಮುಂದೆ ಸಾಗಲಿ ಅಂತ ಹಾರೈಸುತ್ತಾ ಎಲ್ಲ ನಮ್ಮ ಈ ಮುಸ್ಲಿಮರು ತಮ್ಮ ಹಬ್ಬವನ್ನು ಆಚರಿಸುವ ಈ ಸಂದರ್ಭದಲ್ಲಿ ತಮಗೂ ಕೂಡ ಅಲ್ಲರ ಮುಖಾಂತರ ಆಶೀರ್ವಾದ ಕೊಟ್ಟು ನಿಮ್ಮೆಲ್ಲರ ಜೀವನ ಒಳ್ಳೆಯದಾಗುವಾಗ ನಮಗೂ ದೇವರು ನಮ್ಮೆಲ್ಲರ ಮುಖಾಂತರ ಆಶೀರ್ವದಿಸಿ ನಮ್ಮ ಜೀವನ ಸಂತೋಷದ್ದು, ಪ್ರತಿಯೊಬ್ಬರಿಗೂ ಸಂತೋಷ ಕೊಡುವಂತದ್ದು, ಸೌಹಾರ್ದತೆಯಿಂದ ಮುನ್ನಡೆಯುವಂತ ಒಂದು ಸೌಭಾಗ್ಯ ದೇವರು ನಮಗೆ ದಯಪಾಲಿಸಲಿ. ಪೂಪಾಡಿಕಲ್ ಮಸೀದಿದ ಕತಿಬೇರು ಇಕ್ಬಾಲ್ ಪಾಳಿಲಿ ಪಾತಿರೊಂದು ಜಾತಿ ಧರ್ಮ ಒವ್ವೇ ಆವಡು ನಮ ಮಾತ ಮನುಷ್ಯರು ಪಂಪಿನ ಮನೋಭಾವ ಪ್ರತಿಯೊರಿಡಲ ಉಪ್ಪುನವಗ ಭಾರತ ಸೌಹಾರ್ದ ಶಾಂತಿದ ದೇಶ ಆಪ್ನೆಟ್ സംശയ ഇച്ചി പണ്ട് തിരുപ്പായരു. ഇഫ്താർ സംഗമം എന്തുകൊണ്ടും മാതൃക യോഗ്യമാണ്. ഈ ഒരു കാലഘട്ടത്ത് പരസ്പരം തമ്മിലടിക്കലല്ല, മതം ഏതായാലും വംശം ഏതായാലും ഇന്ത്യക്കാരായ നാമെല്ലാവരും ഒന്നാണ് എന്ന് ഉറക്കെ പ്രഖ്യാപിച്ചുകൊണ്ടുള്ള ഈ മഹത്തായ സൗഹൃദ ഇഫ്താർ സംഗമം എല്ലാവർക്കും മാതൃകയാവട്ടെ. ഇത് സംഘടിപ്പിച്ച എല്ലാവരെയും ആശംസിച്ചുകൊണ്ട് ഈ മഹത്തായ പരിപാടിയിൽ സംബന്ധിച്ച എല്ലാവർക്കും, പ്രത്യേകിച്ച് നമ്മുടെ കർണാടക വിധാനസഭ അധ്യക്ഷൻ കൂടിയായ UT ഖാദർ സാഹിബ്, എല്ലാവർക്കും ആശംസ പറഞ്ഞുകൊണ്ട് നിർത്തുന്നു. ಶ್ರೀಕ್ಷೇತ್ರ ಕಣಂತೂರದ ಆಡಳಿತ ಮೊಕ್ತೇಸರರು ದೇವಿ ಪ್ರಸಾದ್ ಪೊಯ್ಯತ್ತಾಯ, ಮುಖಂಡರು ಪ್ರಶಾಂತ್ ಕಾಜವ, NS ನಾಸೀರ್ ನಡುಪದವ್, ಅರುಣ್ ಡಿಸೋಜ ಮುಡಿಪು, ಹೈದರ್ ಕೈರಂಗಳ, ಅಬ್ದುಲ್ ಜಲೀಲ್ ಮೋಂಟುಗೋಳಿ, ರಮೇಶ್ ಶೇನವ, ರಾಧಾಕೃಷ್ಣ ರೈ ಉಮಿಯಾ, ಇಬ್ರಾಹಿಂ ತಪ್ಸಿಯಾ ನಡುಪದವ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಪಡುತ್ತಿದ್ದರು. ನಾಗರಿಕ ಸಮಿತಿ ಅಧ್ಯಕ್ಷರು ದೇವದಾಸ್ ಭಂಡಾರಿ ಸಭೆ ನಿಂತ್ಕೊಂಡರು. ರಜಾಕ್ ಕುಕ್ಕಾಜೆ ಸಭೆ ಸುಧಾರಿಕೆ ಮಲ್ತೇರು. ಮೋಕೆದ ವೀಕ್ಷಕ ಬಂದಲೆ ಇಡೆಗೂ ಹೊಸಕುರಲ್ದ ಇನಿತ ಸುದ್ದಿಗೊಂಚಿನ ಮುಗಿತಂದುಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಏಪಲತ್ತು ಒಂದು ಪ್ಲೇ ಹೊಸಕುರಲ್ 24x7.